ಮಂಗಳೂರು ಹೊರವಲಯದ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ವಿತರಿಸಲು ಒತ್ತಾಯಿಸಿ ಈಗಾಗಲೇ ಪಂಚಾಯತ್ ರಚಿಸಿರುವ ನಿವೇಶನ ರಹಿತರ ಪಟ್ಟಿಯನ್ನ ರದ್ದುಪಡಿಸಿ ಮರು ಸಮೀಕ್ಷೆ ನಡೆಸಿ ಫಲಾನುಭವಿ ಆಯ್ಕೆ ಮಾಡಲು ಆಗ್ರಹಿಸಿ ಮಂಜನಾಡಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಮನೆ ನಿವೇಶನ ಹೋರಾಟ ಸಮಿತಿಯ ಸಂಚಾಲಕ ಜಯಂತ್ ನಾಯ್ಕ್ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಮಂಜನಾಡಿ ಗ್ರಾಮ ಪಂಚಾಯತ್ನಲ್ಲಿ ನಿವೇಶನ ರಹಿತರಿಗಾಗಿ ಹೋರಾಟಕ್ಕೆ ಇತಿಹಾಸವಿದ್ದು, ಹಿಂದೆ ನಿವೇಶನ ರಹಿತರ ಹೋರಾಟ ನಡೆದ ಸಂದರ್ಭದಲ್ಲಿ ಪೊಲೀಸ್ ಘರ್ಷಣೆಯೂ ನಡೆದಿದೆ. ಆದರೆ ಸರ್ಕಾರಿ ಭೂಮಿ ಭೂಮಾಲೀಕರ ಪಾಲಾಗಿದ್ದು, ತಕ್ಷಣವೇ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಇಂದು ನಡೆಸುತ್ತಿರುವ ಹೋರಾಟ ಸಾಂಕೇತಿಕವಾಗಿದ್ದು, ಮುಂದಿನ ದಿನಗಳಲ್ಲಿ ವಸತಿ ರಹಿತರನ್ನ ಒಟ್ಟುಗೂಡಿಸಿ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗ ನಿರಂತರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಪ್ರತಿಭಟನೆ ಬಳಿಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸಿಪಿಐ ಮುಖಂಡರಾದ ಪದ್ಮಾವತಿ ಶೆಟ್ಟಿ, ಮಹಮ್ಮದ್ ಆಸಿಫ್ ಮಂಜನಾಡಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಅರ್ಹ ಬಡ ಜನರಿಗೆ ಮನೆ ನಿವೇಶನ ಕೊಡಲೇಬೇಕು. ಮನೆ ನಿವೇಶನ ಹೊಸ ಸರ್ವೆ ಮಾಡಲೇಬೇಕು. ಬಿಡುವುದಿಲ್ಲ ಬಿಡುವುದಿಲ್ಲ ಅನ್ಯಾಯ ಮಾಡಲು ಬಿಡುವುದಿಲ್ಲ. ಮೋಸ ಮಾಡಲು ಬಿಡುವುದಿಲ್ಲ. ಇನ್ಕ್ವಿಲಾಬ್ ಜಿಂದಾಬಾದ್. ನಿವೇಶನ ರಹಿತ ಹೋರಾಟ ಸಮಿತಿ ಜಿಂದಾಬಾದ್. ಸರ್ಕಾರ ಭೂಮಿಯನ್ನು ಯಾರೆಲ್ಲ ಕಬಳಿಸಿಕೊಂಡಿದ್ದಾರೆ ಅದೆಲ್ಲರನ್ನ ವಾಪಸ್ ಪಡಿಸಿಕೊಂಡು ಇಲ್ಲಿರ್ತಕ್ಕಂಥ ಬಡವರಿಗೆ, ಮನೆ ಇಲ್ಲದವರಿಗೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವರಿಗೆ, ಒಂದು ಸ್ವಂತ ಮನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಒಂದೇ ಮನೆಯಲ್ಲಿ ಕೂಟು ಕುಟುಂಬದಲ್ಲಿ ವಾಸಿಸ್ತಾ ಇರುವಂತವರಿಗೆ ಇದನ್ನ ವಿತರಣೆ ಮಾಡಲಿಕ್ಕೆ ಈ ಪಂಚಾಯತ್ ಮುಂದಾಗಬೇಕು. ಇವತ್ತೊಂದು ಸಾಂಕೇತಿಕವಾದಂಥ ಒಂದು ಹೋರಾಟ, ಬೆರಳೆಣಿಕೆಯ ಜನ ಮಾತ್ರ ನಾವು ಇದ್ದೀವಿ. ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ನಿವೇಶನ ರಹಿತರನ್ನ ಇಲ್ಲಿ ಹೋರಾಟ ಆಗ್ತದೆ ಅನ್ನೋದು ಗೊತ್ತಾದಾಗ, ಗ್ರಾಮ ಸಭೆಯಲ್ಲಿ ಜನರು ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾದಾಗ ಇವತ್ತು 108 ಜನರನ್ನ ಇಲ್ಲಿ ಆಯ್ಕೆ ಮಾಡಿದ್ದೀರಿ. ಫಲಾನುಭವಿ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಆದರೆ ಮೊದಲ ಆದ್ಯತೆ ಆಗ್ಬೇಕಾಗಿರುವಂತದ್ದು ಇಲ್ಲಿ ಒಂದು ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ನಿವೇಶನ ರೈತರು ಜಾಗ ಕೊಡಲೆ ಬಂದಾಗ ಇಂಕಲ ಗ್ರಾಮಡು ಜಾಗೆಜ್ಜೆ ಗ್ರಾಮಡು ಜಾಗೆಜ್ಜೆ ಇನ್ನು ಸರಿಯಾದ ಅಳತೆ ಮಂತಂಡ ಸರಿಯಾದ ಸರ್ವೆ ಮಂತಂಡ ಮೂಲ ಏತ್ ಸರ್ಕಾರಿ ಜಾಗ ಉಂಡು ಬಂದ್ಬಿಡೇನು ಇಂಕಲೇ ಗೊತ್ತುಂಡು. ಇಂಕಲು ಮಾಹಿತಿ ಹಾಕೊಡು ಏತ್ ಸರ್ಕಾರಿ ಜಾಗ ಉಂಡು ಬಂದ್ಬಿಡೇನು ಇಂಕಲು ಮಾಹಿತಿ ಹಾಕೊಡ್ತಾ ಇದ್ದ ಆಪದಗಳು ಈ ಮೂಜಿಸೆನ್ಸ್ ಐಸೆನ್ಸ್ ಜಾಗ ಇಲ್ಲಿ ಕಟ್ಟು ಕೊಡಲೆ ಬಂದಾಗ ಮೂಲ ಜಾಗ ಹೆಜ್ಜೆ ಮೂಲ ಜಾಗ ಕೊಡೋ ಸಾಧ್ಯತೆ ಪೂಜೆ ಮೂಲ ಒಲ್ತು ಜಾಗ ಕೊಡ್ಪುರಿ ಬಂದ್ಪೇರಿ ಹೋರಾಟ ಬಂತಿರೋದಾದ ಸರ್ಕಾರ ಕೊಂಚ ಆದೇಶ ಕೊಡ್ತಾನು. ಪಂಚಾಯತ್ ಜಾಗ ಹೆಜ್ಜ ಆ ಪಂಚಾಯತ್ ಮೂಲಕ ಪಂಚಾಯತ್ ಕಾಸ್ಬಾರ್ದು ಓಲು ಜಾಗ ಉಂಡು ಅವೇನು ದೆದ್ದದು ಬುಡಾರಾಡಲಿ ಜಾಗ ಕೋಳು ಬಂದ ನಿರ್ಧಾರವನ್ನು ಕಳೆದಿದ್ದೇನೆ. ಈಗಾಗಲೇ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 4 ಎಕರೆಯಷ್ಟು ಜಮೀನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಆಗಿದೆ ನಿವೇಶನ ಒದಗಿಸುವ ಬಗ್ಗೆ. 400ಕ್ಕೂ ಮಿಕ್ಕಿ ಗ್ರಾಮ ಪಂಚಾಯತಿಯಲ್ಲಿ ನಿವೇಶನ ರಹಿತರ ಅರ್ಜಿಗಳಿದೆ. ಇದರಲ್ಲಿ 103 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿ ನಿವೇಶನ ಹಂಚಿಕೆ ಮಾಡುವಂಥ ಅವಕಾಶ ಗ್ರಾಮ ಪಂಚಾಯತಿಗೆ ಇರುವಂಥದ್ದು. ಇದನ್ನು ನಿಯಮಾನುಸಾರ ಒಂದು ಹಂತದಲ್ಲಿ ಗ್ರಾಮಸಭೆಯನ್ನು ಕರೆದು ಗ್ರಾಮಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ಗ್ರಾಮಸಭೆಯ ಮುಖಾಂತರ ಮಾಡಲಾಗಿದೆ. ಅದೇ ರೀತಿಯಾಗಿ ಫೆಬ್ರವರಿ 10 ತಾರೀಕಿನವರೆಗೂ ಕೂಡ ಅನರ್ಹರು ಇದ್ದಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನು ಒದಗಿಸಲಿಕ್ಕೆ ಕೂಡ ಸಮಯಾವಕಾಶವನ್ನು ಕೊಡಲಾಗಿತ್ತು. ಈ ಒಂದು ಪಟ್ಟಿಯಲ್ಲಿ ಅನರ್ಹರು ಸೇರದೆ ಅರ್ಹರಿಗೆ ನಿವೇಶನ ರಹಿತರಿಗೆ ನಿವೇಶನವನ್ನು ಒದಗಿಸುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತದೆ.